ಉಡುಪಿ ಜಿಲ್ಲೆಯ ಕುಂದಾಪುರ ಸಾಲಿಗ್ರಾಮದ ಮುಖ್ಯ ಪೇಟೆಯಲ್ಲಿ ಹಿಂದೂ ದೇವರುಗಳ ಹಾಗೂ ಪ್ರಸಿದ್ಧ ಕ್ಷೇತ್ರದ ಹೆಸರನ್ನ ಇಟ್ಟುಕೊಂಡು ವ್ಯವಹಾರ ಮಾಡ್ತಾ ಇದ್ದ ಅನ್ಯ ಧರ್ಮೀಯರ ಸಾಲಿಗ್ರಾಮ ಫುಟ್ವೇರ್ ಶಾಪ್ನ ಹೆಸರು ಬದಲಾಯಿಸುವಂತೆ ಸಾಲಿಗ್ರಾಮ ಪಟ್ಟಣ ಪಂಚಾಯಿತಿಗೆ ಹಿಂದೂ ಜಾಗರಣ ವೇದಿಕೆ ಮನವಿಯನ್ನ ಮಾಡಿದೆ. ಈ ಸಂದರ್ಭದಲ್ಲಿ ಮಾತನಾಡಿದ ಹಿಂದೂ ಜಾಗರಣ ವೇದಿಕೆಯ ಜಿಲ್ಲಾ ಮುಖಂಡ ಶಂಕರ್ ಕೋಟ, ಸಾಲಿಗ್ರಾಮ ಎನ್ನುವ ಕ್ಷೇತ್ರ ಪಾವಿತ್ರ್ಯತೆ ಹೊಂದಿದ ಕ್ಷೇತ್ರ. ಇದರ ಹೆಸರನ್ನ ಇಟ್ಟುಕೊಂಡು ವ್ಯವಹರಿಸುವ ಜೊತೆಗೆ ಹಿಜಾಬ್ಗೆ ಸಂಬಂಧಪಟ್ಟ ಕೋರ್ಟ್ ತೀರ್ಪು ಉಲ್ಲಂಘಿಸಿ ಬಂದನ್ನ ಮಾಡಿದ್ದಾರೆ. ನಮ್ಮ ಪವಿತ್ರ ಕ್ಷೇತ್ರ, ಅದರಲ್ಲೂ ಇದನ್ನೆಲ್ಲ ಬಳಸಿಕೊಂಡು ವ್ಯವಹಾರ ದ್ರೋಹ ಎಸಗ್ತಾ ಇದ್ದಾರೆ. ಇಂತಹ ವ್ಯಕ್ತಿಯ ವ್ಯವಹಾರಿಕ ಹೆಸರನ್ನ ಬದಲಾಯಿಸಿಕೊಳ್ಬೇಕು ಅಂತ ಆಗ್ರಹಿಸಿ ಪಟ್ಟಣ ಪಂಚಾಯತ್ ಮನವಿಯನ್ನ ನೀಡಿದೆ ಅಂತ ಹೇಳಿದ್ರು. ಈ ಸಂದರ್ಭ ಕೋಟ ಹಿಂದೂ ಜಾಗರಣ ವೇದಿಕೆ ಕೋಟ ಘಟಕದ ಪ್ರಮುಖರು ಉಪಸ್ಥಿತರಿದ್ದರು. ಆ ದಿನ ಪ್ರತಿಭಟನೆ ಮಾಡಿ ಬಂದ್ ಮಾಡಿದ್ದಾರೆ ಮತ್ತು ನಮಗೆ ಸಾಲಿಗ್ರಾಮದಲ್ಲಿ ನಾವು ಇಲ್ಲಿ ನೆಲೆ ನಿಂತಿರುವ ಉಗ್ರ ನರಸಿಂಹ ಮತ್ತು ಆಂಜನೇಯ ದೇವಾಲಯ ಇಲ್ಲಿ ಇದ್ದು, ಸಾಲಿಗ್ರಾಮ ಅನ್ನೋಂಥ ಪುಣ್ಯಕ್ಷೇತ್ರ ಇದು ಈ ಸಾಲಿಗ್ರಾಮ ಹೆಸರಿರುವಂಥದ್ದು ಪುಣ್ಯಕ್ಷೇತ್ರ, ಇಲ್ಲಿ ಜನರಾಗಿ. ಬಟ್ ನಮ್ಮ ಸಾಲಿಗ್ರಾಮ ಹೆಸರನ್ನು ಸಾಲಿಗ್ರಾಮ ಫುಟ್ವೇರ್ ಅಂತ ಅದರೊಳಗಡೆ ಚಪ್ಪಲಿ ಅಂಗಡಿ. ಬಟ್ ನಮಗೆ ಇವತ್ತಿನವರೆಗೂ ಅದು ಒಬ್ಬರು ಮುಸ್ಲಿಮರು ಅಲ್ಲಿ ಮಾಡ್ತಿದೆ ಅಂತ ನಮ್ಗೆ ಗೊತ್ತಿಲ್ಲ. ಬಟ್ ಏನೋ ಒಂದು ಎತ್ತಿ ಬಿಡ್ತಾರೆ. ಬಟ್ ನಮ್ಮಲ್ಲಿ ಏನೂ ಇಲ್ಲ, ನಮ್ಮಲ್ಲಿ ನಾವು ಕ್ಲಿಯರ್ ಆಗಿದ್ದೀವಿ. ಬಟ್ ಅವರೇ ಅದನ್ನು ನಾವು ಈಗ 70-80% ಇದ್ರು 2% ಇದ್ರು. ಬಟ್ ಅವರೇ ಅದನ್ನು ಎತ್ತಿ ಜನರನ್ನ ಬೇರೆ ಇದರಲ್ಲಿ ತೆಗೆದುಕೊಳ್ತಿದ್ದಾರೆ. ಬಟ್ ನಮಗೆ ಅದು ನಮಗೇನು ಕೇಳಿದರೆ ಸಾಲಿಗ್ರಾಮ ಫುಟ್ವೇರ್ ಅಂತ ಹೆಸರನ್ನು, ಆ ನೇಮ್ ಇದ್ದ ಬೋರ್ಡನ್ನು ತೆಗಿಬೇಕು. ಇದು ಕಡಖಂಡಿತ ತೆಗಿಬೇಕಿದು. ಅವ್ರು ಬೇರೆ ಏನೋ ಹೆಸರು ಇಟ್ಟು ಬಿಡಲಿ, ತೊಂದರೆ ಇಲ್ಲ ನಮಗೆ. ನಾವು ಅಂಗಡಿ ತೆಗಿಬೇಕಂತ ನಾವು ಹೇಳೋಲ್ಲ, ಅಥವಾ ಅವ್ರ ವ್ಯಾಪಾರಕ್ಕೆ ನಾವೇನೋ ತೊಂದರೆ ಕೊಡೋದಿಲ್ಲ. ಅವ್ರು ಮಾಡಲಿ, ವ್ಯಾಪಾರ ಮಾಡಲಿ, ಅವ್ರು ತೊಂದರೆ ಇಲ್ಲ. ಸಾಲಿಗ್ರಾಮ ಹೆಸರು ಅದು ನಾನು ಹೇಳಿದ್ದೀನಿ.